ಉಡುಪಿಯ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಆರ್ಟಿಸ್ಟ್ರಿ ಕಲಾತ್ಮಕ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳವು ಈಗಾಗಲೇ ಆರಂಭಗೊಂಡಿದ್ದು ಮಾರ್ಚ್ 14ರವರೆಗೆ ನಡೆಯಲಿದೆ. ಆರ್ಟಿಸ್ಟ್ರಿ ಕಲಾತ್ಮಕ ಚಿನ್ನಾಭರಣ ಪ್ರದರ್ಶನದಲ್ಲಿ ವಿವಿಧ ನಮೂನೆಯ ಚಿನ್ನ ಮತ್ತು ವಜ್ರಾಭರಣಗಳ ಸಂಗ್ರಹಗಳಿರುತ್ತದೆ. ಮೈನ್ಸ್ನಲ್ಲಿ ವಜ್ರಾಭರಣಗಳ ಅಭೂತಪೂರ್ವ ಸಂಗ್ರಹ, ನವವಧುವಿನ ವಿಶಿಷ್ಟ ಸಂಗ್ರಹ ಹಾಗೂ ಪ್ರಾಮಾಣೀಕೃತ ವಜ್ರಾಭರಣ, ಡಿವೈನ್ನಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಚಿನ್ನಾಭರಣಗಳು ಇರಲಿವೆ. ಇನ್ನು ಪ್ರದರ್ಶನ ಹಾಗೂ ಮಾರಾಟದಲ್ಲಿ ಸಂಪೂರ್ಣ ಪಾರದರ್ಶಕವಾಗಿರುವ ಉಚಿತ ನಿರ್ವಹಣೆ, ವಿನಿಮಯದಲ್ಲಿ ಶೂನ್ಯ ಕಡಿತ, ಉಚಿತ ವಿಮೆ ಹಾಗೂ ಎಲ್ಲ ಆಭರಣಗಳು ಹಾಲ್ಮಾರ್ಕ್ ಹೊಂದಿರಲಿವೆ. Hello guys, I'm Chelsea Can Mascarenas and this is amazing exhibition at the Malabar Gold and Diamonds. The artistic branded jewelry exhibition comes sales and it is from 6th to 14th of March and I would like you guys to go there, check out all the latest designs and yeah, so I'm coming and I hope to see you all there. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕನ್ನಡ ಕೋಗಿಲೆ ಸೀಸನ್ 1ರ ಸೆಮಿಫೈನಲ್ ಕಂಟೆಸ್ಟೆಂಟ್ ನಿಖಿತ್ ಮಾತಾಡ್ತಿದ್ದೇನೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿಯಲ್ಲಿ ಬ್ರಾಂಡೆಡ್ ಜ್ಯುವೆಲರಿ ಶೋ ಎಕ್ಸಿಬಿಷನ್ ಕಮ್ ಸೇಲ್ಸ್ ನಡೀತಾ ಉಂಟು. ಅದು ಕೂಡ ಮಾರ್ಚ್ 6ರಿಂದ 14ರ ತನಕ. ಸೊ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ, ನೀವು ಬನ್ನಿ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ನಮಸ್ತೆ, ನಾನು ನಿಮ್ಮ ಜಿ ಕನ್ನಡದ ಕನ್ನಡ ಕಣ್ಮಣಿಯ ಸಮೃದ್ಧಿ ಕುಂದಾಪುರ. ನಮ್ಮ ಉಡುಪಿಯ ಮಲಬಾರ್ ಗೋಲ್ಡ್ನಲ್ಲಿ 6ನೇ ತಾರೀಕಿಂದ 14ನೇ ತಾರೀಕಿನವರೆಗೆ ಅತ್ಯಾಕರ್ಷಕ ಕಣ್ಮನ ತಣಿಸುವಂತಹ ಚಿನ್ನಾಭರಣಗಳ ಮಾರಾಟ ಮತ್ತು ಪ್ರದರ್ಶನಗಳು ನಡೀತಾ ಇದೆ. ನಾನು ಕೂಡ ಇಲ್ಲಿಗೆ ಬರ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ಮಿಸ್ ಮಾಡದೆ ಬನ್ನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೆ ನಮಸ್ತೆ. ನಾನು ನಿಮ್ಮ ಪವಿತ್ರ ಶೆಟ್ಟಿ ಕಟ್ಪಾಡಿ ಮಾತಾಡ್ತಾ ಇದ್ದೇನೆ. ಇದೇ ಬರ್ತಕ್ಕಂತಹ ಮಾರ್ಚ್ 6ನೇ ತಾರೀಕಿಂದ 14ನೇ ತಾರೀಕಿನವರೆಗೆ ಉಡುಪಿಯ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇಲ್ಲಿ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ಸ್ಗಳ ಎಕ್ಸಿಬಿಷನ್ ಕಮ್ ಸೇಲ್ ನಡೀತಾ ಇದೆ. ಬಹಳಷ್ಟು ಕಲಾತ್ಮಕವಾಗಿರ್ತಕ್ಕಂತಹ ಸಂಗ್ರಹ ಇಲ್ಲಿ ನಮಗೆ ದೊರೀತದೆ. ನಾನು ಕೂಡ ಹೋಗ್ತಾ ಇದ್ದೇನೆ, ನೀವು ಕೂಡ ಬನ್ನಿ, ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಯೋಗ ರತ್ನ ತನುಶ್ರೀ ಬಿತ್ರೋಡಿ ಮಾತಾಡ್ತಾ ಇದ್ದೀನಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರ ಆರ್ಟಿಸ್ಟ್ರಿ ಆಭರಣಗಳ ಮಾರಾಟ ಮತ್ತು ಪ್ರದರ್ಶನ ಇದೇ ಬರುವ ಮಾರ್ಚ್ 6ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ನಡೆಯಲಿದೆ. ತಮಗೆಲ್ಲರಿಗೂ ಆದರ